ಮಂಗಳೂರಿನ ನಂತೂರಿನಲ್ಲಿ ಬಸ್ ಚಾಲಕನ ಬೇಜವಾಬ್ದಾರಿಯಿಂದ ಯುವತಿ ಸಾವನ್ನಪ್ಪಿದ್ದಾಳೆ ಎಂದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ. ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ನಗರದ ಖಾಸಗಿ ಬಸ್ಸುಗಳ ಓಡಾಟದ ಧಾವಂತಕ್ಕೆ ಒಂದು ಜೀವ ಹೋಗಿದೆ. ಆರೋಪಿ ಬಸ್ ಚಾಲಕನನ್ನ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ನಡೆಸಿ ಆರೋಪಿಗೆ ಶಿಕ್ಷೆ ಆಗುತ್ತಿದೆ ಎಂದರು. ಇನ್ನು ಮೃತಳ ಪಾರ್ಥಿವ ಶರೀರವನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸುವುದು ಸರಿಯಲ್ಲ. ಎಲ್ಲವೂ ಕಾನೂನುಬದ್ಧವಾಗಿ ಆಗ್ತದೆ. ನಿರ್ಲಕ್ಷ್ಯಕ್ಕೆ ಏನು ಶಿಕ್ಷೆ ಇದೆ ಅದು ಚಾಲಕನಿಗೆ ಆಗೇ ಆಗ್ತದೆ. ಇದರ ಜೊತೆಗೆ ಕಾನೂನು ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ನಡೆಸಿದವರ ವಿರುದ್ಧವೂ ಪ್ರಕರಣ ದಾಖಲಾಗುತ್ತದೆ. ಪ್ರತಿಭಟನೆ ನಡೆಸಿದವರ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತದೆ. ಬಸ್ಸು ಚಾಲಕರಿಗೆ ನೀಡಲಾದ ಟೈಮಿಂಗ್ಸ್ ವಿಚಾರದಲ್ಲೂ ಈ ದುರಂತ ಸಂಭವಿಸುವ ಸಾಧ್ಯತೆ ಇದೆ ಎಂದರು. ನೆಗ್ಲಿಜೆನ್ಸ್ ಇಂದ ಆಕ್ಸಿಡೆಂಟ್ ಆಗಿದೆ. ಓಕೆ, ಅವರು ಆಕ್ಸಿಡೆಂಟ್ ಆದಾಗ ಬಸ್ದವರು ಫಾಸ್ಟ್ ಹೋಗ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಹೈವೇ ಮೇಲೆ ಇದ್ದಂಥ ಸ್ಪೀಡ್ ಲಿಮಿಟ್ಸ್ ಜೊತೆಗೆ ನೋಡಿದರೆ ಆ ಸ್ಪೀಡ್ ಕಮ್ಮಿ ಆಗಿದ್ದಿರಬಹುದು ಕೂಡ. ಓಕೆ, ಅನ್ಫಾರ್ಚುನೇಟ್ಲಿ ತೀರ್ಕೊಂಡಿದ್ದಾರೆ. ದೇರ್ ಆರ್ ಸರ್ಟನ್ ಬಸ್ ಸಿಸ್ಟಮ್ಸ್ ಹಿಯರ್. ಹೇಗೆ ಬಂದಿದೆ, ಹೇಗೆ ಓವರ್ ಎ ಪೀರಿಯಡ್ ಆಫ್ ಟೈಮು ಸುಮಾರಷ್ಟು ಬಸ್ಸುಗಳು ಬಂದು ಅವರು ಕೂಡ ಈ ಟೈಮಲ್ಲಿ ನಾನು ಹೋಗಬೇಕು, ಆ ಟೈಮಲ್ಲಿ ಇನ್ನೊಬ್ಬರು ಬರಬೇಕು, 5 ನಿಮಿಷ ಲೇಟಾಗಿ ಹೋಗಬಾರ್ದು ಅಂತ ಒಂದು ಕಥೆಯಲ್ಲಿ ಹೋಗ್ತಾ ಇದ್ದಾರೆ. ಸೊ ಇದರಲ್ಲಿ ಅವರು ಬಿದ್ದಿದ್ದಾರೆ. ಇನ್ಸಿಡೆಂಟ್ ಆಗಿದೆ. ಹೂ ಎವರ್ ಇಸ್ ರೆಸ್ಪಾನ್ಸಿಬಲ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಾಂದರೂ ಕೂಡ ಎಲ್ಲಿ ಹೋಗಲ್ಲ, ಅಲ್ಲೇ ಅರೆಸ್ಟ್ ಮಾಡ್ತಾರೆ. ಸೊ ಆ ಕೇಸ್ಗೆ ಏನು ಪನಿಷ್ಮೆಂಟ್ ಇದೆ ಅಷ್ಟೇ ಕೊಡೋಕ್ಕಾಗತ್ತೆ. ಅದು ಬಿಟ್ಟು ನಮಗೊಂದು ಡೆಡ್ ಬಾಡಿ ಸಿಕ್ಕಿದೆ, ನಾವು ರೋಡಲ್ಲಿ ತೊಗೊಂಡು ಹೋಗ್ತೀವಿ, ಎಲ್ಲಿ ಬೇಕಾದರೂ ರೋಡ್ ಮೇಲೆ ನಿಲ್ಲಿಸ್ಬಿಡ್ತೀವಿ. ಡೆಡ್ ಬಾಡಿ ಇದ್ದರೆ ಸಾಕು ಪಂಚಾಯಿತಿ ಮಾಡ್ತೀವಿ, ಅಥವಾ ಡೆಡ್ ಬಾಡಿ ಇದ್ದರೆ ಸಾಕು ನಾವು ಗಲಾಟೆ ಮಾಡ್ತೀವಿ ಅಂದರೆ ಇವತ್ತು ಅವ್ರ ಮೇಲೆ ಏನು ಕೇಸ್ ಆಗಿದೆ ಅದೇ ರೀತಿ ಎಲ್ಲರ ಮೇಲೆ ಕೇಸ್ ಆಗುತ್ತೆ. ನಂಬರ್ 1, ನಿಮ್ಗೆ ಆಲ್ರೆಡಿ ಅನ್ಯಾಯ ಆಗಿತ್ತು, ಯಾರೋ ತೀರ್ಕೊಂಡು. ಆ ಅನ್ಯಾಯ ಬಿಟ್ಟು ನಾನೇನೋ ಮಾಡ್ತೀನಿ ಅಂತ ಹೇಳಿ ಕಾನೂನು ವಿರುದ್ಧವಾಗಿ ಏನಾದರೂ ಮಾಡಿದರೆ ಆ ಅನ್ಯಾಯ ಆಯಿತು, ಇನ್ನೊಂದು ಹೊಸ ಕೇಸಾಗಿ ಆ್ಯಕ್ಚುಯಲ್ ಹರಾಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಏನಾದರೂ ಆಗಿದ್ದರೆ ಪ್ರತಿಯೊಂದಕ್ಕೂ ಕೂಡ ಕಾನೂನುಬದ್ಧವಾಗಿಯೇ ಕೆಲಸ ಮಾಡಬೇಕಾಗತ್ತೆ. ಸೊ ಕಾನೂನಿಗಿಂತ ಜಾಸ್ತಿ ಪನಿಷ್ಮೆಂಟ್ ನಾವು ಯಾರೂ ಕೊಡಲಿಕ್ಕಾಗಲ್ಲ. ಇನ್ ಕೇಸ್ 304A ನೆಗ್ಲಿಜೆನ್ಸ್ಗೆ ಕಾನೂನಲ್ಲಿ 3 ವರ್ಷ 4 ವರ್ಷ ಅಂತ ಪನಿಷ್ಮೆಂಟ್ ಕೊಟ್ಟರೆ ನೀವು 3 ವರ್ಷಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ.